ಮಹಾಮಾರಿ ಕೋವಿಡ್-19 ಅಟ್ಟಹಾಸಕ್ಕೆ ಕಡಿವಾಣ ಪಾಡ್ಯರೆ ಹರೇಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿಡು ಆಜಿ ತಾರೀಕು ಸೋಮವಾರ 15 ತಾರೀಕು ಬುಧವಾರ ಮುಟ್ಟ 10 ದಿನದ ಕಾಲ ಪೂರ್ತಿ ಲಾಕ್ಡೌನ್ ಮಲ್ತದು ಪಿದೈದಕ್ಕಳು ಹರೇಕಳ ಗ್ರಾಮಕ್ಕೆ ಬರಂದಿಲೆಕ ಮೂಜಿ ಕಟ್ಟಿಟ್ಟು ಬ್ಯಾರಿಕೇಡ್ಲೆಲ್ಲ ಪಾಡ್ದು 5 ಜನದ ತಂಡ ವಾರಿಯರ್ಸ್ ಅದು ಕಾರ್ಯಾಚರಣೆಯನ್ನು ಶುರು ಮಲ್ತದೇರು. ಹರೇಕಳ ಗ್ರಾಮದ ಮಾತಾ ಪಂಚಾಯತ್ ಸದಸ್ಯರು, ಮಾತಾ ಜಾತಿ ಧರ್ಮದ ಮುಖಂಡರು ಮಾತೆರಲ ಒಟ್ಟಾದ ಕೊರೋನಾ ನಿಯಂತ್ರಣಗಾದ ಇಡೀ ಗ್ರಾಮನೇ ಲಾಕ್ಡೌನ್ ಮಲ್ಪುನ ನಿರ್ಧಾರಕ್ಕೆ ಬೈದ. ಇನ್ನು ಸೋಮವಾರ ಕಂಡು 7 ಗಂಟೆದು ಇಂದೆತ್ತ ಕಾರ್ಯಾಚರಣೆ ಶುರುವಾತದು. ಜನಕುಲು ಎಡ್ಡೆ ರೀತಿಯ ಸಹಕಾರ ಕೊರೊಂದುಳ್ಳರು ಪಂಡದು ಹರೇಕಳ ಗ್ರಾಮ ಪಂಚಾಯತದ ಉಪಾಧ್ಯಕ್ಷರು ಶ್ರೀ ಮಹಾಬಲ ಹೆಗ್ಡೆ ಡೆಬ್ಬೇಲಿ ತಂಕಲ್ನ ಗ್ರಾಮ ಲಾಕ್ಡೌನ್ದ ಬಗೆಟ್ಟು ಪಲಬು ಕೊರಿಯರು. ನಮ್ಮ ಗ್ರಾಮದ ಪಂಚಾಯತಿಯಲ್ಲಿ ಎಲ್ಲ ರಾಜಕೀಯ ನಾಯಕರುಗಳನ್ನು, ಎಲ್ಲ ಧರ್ಮದ ಮುಖಂಡರುಗಳನ್ನು ಎಲ್ಲ ಒಟ್ಟುಗೂಡಿಸಿ ನಾವು ಹರೇಕಳವನ್ನು 10 ದಿವಸ ಲಾಕ್ಡೌನ್ ಮಾಡಬೇಕಂತ ಮೊನ್ನೆ ನಿರ್ಧರಿಸಿದ್ದೆವು. ಇವತ್ತು ಮೊದಲ ದಿವಸ ಲಾಕ್ಡೌನು 7 ಗಂಟೆಗೆ ಸ್ಟಾರ್ಟ್ ಆಗಿದೆ. ಜನರು ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಎಲ್ಲ ರಾಜಕೀಯ ನಾಯಕರು, ಎಲ್ಲ ಪಕ್ಷದ ನಮ್ಮ ನಾಯಕರಾದ UT ಖಾದರ್ ಅವರು, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಧನಲಕ್ಷ್ಮಿ ಗಟ್ಟಿ ಅವರು, ಭಾರತೀಯ ಜನತಾ ಪಕ್ಷದ ನಾಯಕರಾದ ರವೀಂದ್ರ ಶೆಟ್ಟಿ ಅವರು, ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದ ಮೋಹನ್ ದಾಸ್ ಶೆಟ್ಟಿ ಅವರು, ಹಾಗೆ SDPIನ ಅಧ್ಯಕ್ಷರಾದ ಬಶೀರ್ ಹಾಗೂ ಬೈತರ್ ಜಮಾತಿನ ಅಧ್ಯಕ್ಷರಾದ ಮುಸ್ತಫನವರು, ಎಲ್ಲ ನಮ್ಮ ಚರ್ಚಿನವರು, ನಮ್ಮ ಅಧ್ಯಕ್ಷರಾದ ಅಂತಡಿ ಸೋದರವರು, ನಾವೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಜನರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಹೀಗೆ ಒಂದು 10 ದಿವಸ ನಮಗೆ ಸಹಕಾರವನ್ನು ನೀಡಬೇಕೆಂದು ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಗ್ರಾಮದ ಜನರ ರಕ್ಷಣೆ
ನಮ್ಮ ಆದ್ಯತೆ. ನಮ್ಮ ಜನರನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ. ಹಾಗೆ ನಮ್ಮ ಗ್ರಾಮದಿಂದ ಸ್ಟಾರ್ಟ್ ಆದ ಈ ಲಾಕ್ಡೌನು ಇಡೀ ದೇಶಕ್ಕೆ ಮಾದರಿಯಾಗಿ ನಮ್ಮ ಇಡೀ ಭಾರತ ದೇಶವು ಉಳಿಯುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನೊಂದೆರಡು ಮಾತುಗಳನ್ನು. ಕೊರೋನಾ ನಿಯಂತ್ರಣದ ಬಗೆಟ್ ಹರೇಕಳ ಗ್ರಾಮ ಪಂಚಾಯತ್ ಊರುದ ಮಾತಾ ಪ್ರಮುಖರನ್ನು ಸೇರಾವೊಂದು ರಡ್ ಮೂಜಿ ಸರ್ತಿ ಸಭೆ ನಡಪಾದು ಇಂದ ತೀರ್ಮಾನದ ಪ್ರಕಾರ 10 ದಿನ ಪೂರ್ತಿ ಲಾಕ್ಡೌನ್ ಮಲ್ತೊಂದುಲ್ಲ. ಇನಿ ಸುರುತ ದಿನ ಜನಕ್ಕಳು ಮಾತಾ ಎಡ್ಡೆ ರೀತಿಯ ಸಹಕಾರ ಕೊರೊಂದುಲ್ಲೇರು. ಒಗ್ಗಟ್ಟು ಒಂಜೇ ಅಪ್ಪೆನ ಜೋಕುಲ್ ಲೆಕ್ಕ ಊರ್ದಕ್ಕಲ್ನ ಆರೋಗ್ಯ ರಕ್ಷಣೆಗೆ ಪೊನೆ ಒಂದುಲ್ಲ ಪಂಡದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾದ ಅಧ್ಯಕ್ಷರು ಹರೇಕಳ ಉಳಿದೊಟ್ಟು ಶ್ರೀ ಕೆ ರವೀಂದ್ರ ಶೆಟ್ಟಿ ತೆರಿಪಾದೇರು. ಬಹಳ ವ್ಯವಸ್ಥಿತವಾಗಿ ನಮ್ಮ ಹರೇಕಲ ಗ್ರಾಮ ಪಂಚಾಯತಿನ ಒಂದು ನಿರ್ದೇಶನದಂತೆ ಕಳೆದ 2-3 ಸಭೆಗಳಲ್ಲಿ ಏನು ನಾವು ತೀರ್ಮಾನ ತಗೊಂಡಿದ್ದೇವೆ ಆ ತೀರ್ಮಾನದಂತೆ ಇವತ್ತು ಮೊದಲನೇ ದಿನ 10 ದಿವಸಗಳ ಒಂದು ಲಾಕ್ಡೌನ್ನ ಒಂದು ನಿರ್ಣಯದ ಪ್ರಕಾರ ಇವತ್ತು ಮೊದಲನೇ ದಿವಸವಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಎಲ್ಲ ಜನ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಪಂಚಾಯತಿನ ಅಧ್ಯಕ್ಷೆ ಅನಿತಾ ಡಿಸೋಜ ಮತ್ತು ಉಪಾಧ್ಯಕ್ಷ ಮಹಾಬಲ್ ಹೆಗಡೆ ದೆಬ್ಬೇಲಿ ಇವರ ಒಂದು ಏನು ಯೋಜನೆ ಇತ್ತು ಆ ಯೋಜನೆಗೆ ಪೂರಕವಾಗಿ ನಾವೆಲ್ಲರೂ ಕೂಡ ಸ್ಪಂದನೆಯನ್ನು ನೀಡಿ ಇವತ್ತು ನಾನು ಮೊನ್ನೆ ಕೂಡ ಸಭೆಯಲ್ಲಿ ಹೇಳಿದ್ದೆ, ನಾವೆಲ್ಲರೂ ಕೂಡ ಬೇರೆ ಬೇರೆ ತಾಯಿಯ ಮಕ್ಕಳಾದ್ರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಬಹಳ ಒಗ್ಗಟ್ಟಿನಿಂದ ಹರೇಕಲ ಗ್ರಾಮ ಪಂಚಾಯತಿನ ಏನು ಲಾಕ್ಡೌನ್ನ ತೀರ್ಮಾನ ಇದೆ ಅದಕ್ಕೆ ಬದ್ಧರಾಗಿ ಬಹಳಷ್ಟು ಸಹಕಾರವನ್ನು ಕೊಟ್ಟು ಮೊದಲನೇ ದಿವಸ ನಾವು ಯಶಸ್ವಿಯಲ್ಲಿ ಕಾರ್ಯ ನಡೀತಾ ಇದೆ. ಬಹಳಷ್ಟು ಜನ ಇದಕ್ಕೆ ಪ್ರೋತ್ಸಾಹವನ್ನು ಮಾಡಿದ್ದಾರೆ. ನಮ್ಮ ದೇವಸ್ಥಾನದ ವತಿಯಿಂದ, ನಮ್ಮ ಚರ್ಚಿನ ವತಿಯಿಂದ, ನಮ್ಮ ಮಸೀದಿಯ ವತಿಯಿಂದ ಮತ್ತು ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಬಗ್ಗೆ ಕೂಡ ಉಪಾಧ್ಯಕ್ಷರು ಉಲ್ಲೇಖ ಮಾಡಿದರು. ನಮ್ಮ ತಾಲೂಕು ಪಂಚಾಯತಿನ ಅಧ್ಯಕ್ಷರಾದ ಮೊಹಮ್ಮದ್ ಮೂನ್ರವರು ಕೂಡ ನಿನ್ನೆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಧನಲಕ್ಷ್ಮಿ ಗಟ್ಟಿ ನಮ್ಮ ಜಿಲ್ಲಾ ಪಂಚಾಯತಿನ ಆರೋಗ್ಯ ಮತ್ತು ಸ್ಥಾಯಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ ಧನಲಕ್ಷ್ಮಿ ಗಟ್ಟಿ ಈಗಾಗಲೇ ಬಂದು ನಮಗೆ ಪ್ರೋತ್ಸಾಹವನ್ನು ಕೊಟ್ಟು ಹೋಗಿದ್ದಾರೆ. ನಮ್ಮ ಮಾನ್ಯ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭೇಟಿಯಾಗಿದ್ದಾರೆ. ಎಲ್ಲ ಊರಿನ ಜನರ ಒಂದು ಸಹಕಾರದಿಂದ ಮುಂದಿನ ಇವತ್ತು 10 ದಿವಸದಲ್ಲಿ ಮೊದಲನೇ ದಿನ, ಇನ್ನು 9 ದಿವಸ ಉಳಿದ 9 ದಿವಸ ಕೂಡ ಬಹಳ ವ್ಯವಸ್ಥಿತವಾಗಿ ಈ ಒಂದು ಲಾಕ್ಡೌನ್ನ ಒಂದು ಕೆಲಸವನ್ನು ಮಾಡಿದೆ. ಬಹಳ ಮುಖ್ಯವಾಗಿ ನಮ್ಮಲ್ಲಿರುವಂಥದ್ದು ಈ ಒಂದು ಗ್ರಾಮದಲ್ಲಿ ಕೊರೋನಾದ ನಿಯಂತ್ರಣವನ್ನು ನಾವು ಜನರಿಗೆ ಒಂದು ರೀತಿಯ ಜಾಗೃತಿಯನ್ನು ತಿಳಿಸುವುದರ ಮೂಲಕ ನಾವು ಬೆಳಿಗ್ಗೆ ಅಂಗಡಿ ಮುಂಗಟ್ಟುಗಳೆಲ್ಲ ಕೂಡ 12 ಗಂಟೆಯವರೆಗೆ ತೆರೆದಿರ್ತದೆ. ನಂತರ ಅದು ಸಂಪೂರ್ಣ ಬಂದಿರ್ತದೆ. ಹೋಟೆಲುಗಳು ಪೂರ್ತಿಯಾಗಿ ಬಂದಾಗಿರ್ತದೆ. ಒಟ್ಟಿನಲ್ಲಿ ಬಹಳ ವ್ಯವಸ್ಥಿತವಾಗಿ ಒಂದು ಲಾಕ್ಡೌನ್ನ ಸಂದರ್ಭದಲ್ಲಿ ಸಹಕರಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ ನಾಳೆಯ ದಿನದಿಂದ ಬಹಳಷ್ಟು ಕಠಿಣವಾಗಿ ಈ ಲಾಕ್ಡೌನ್ ಮುಂದುವರಲಿಕ್ಕಿದೆ. ಹರೇಕಳ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು ಪಾತೆರೊಂದು ತಂಕಲ್ನ ಗ್ರಾಮಡ್ 5 ಕೊರೋನಾ ಸೋಂಕು ಪತ್ತೆ ಆತದು. ಅಂಚಾದು ತಕ್ಷಣ ಇಂದೆತ ಬಗೆಟ್ ಪಂಚಾಯತ್ ಸಭೆ ಸೇರಿದು ಮಾತೆರಲ ಒಮ್ಮತದ ತೀರ್ಮಾನಡು ಇಡೀ ಗ್ರಾಮನ 10 ದಿನ ಲಾಕ್ಡೌನ್ ಮಲ್ತೊಂದುಲ್ಲ ಪಂಡದ ತೆರಿಪಾಯಿರು. ಹರೇಕಳದಲ್ಲಿ ಒಂದು 5 ಕೊರೋನಾ ಪಾಸಿಟಿವ್ ಇರೋದ್ರಿಂದ ನಾವೊಂದು 2-3 ದಿನದ ಮೊದಲೇ ನಾವು ಹರೇಕಳ ಲಾಕ್ಡೌನ್ ಮಾಡೋದಂತ ನಿಶ್ಚಯಿಸಲಾಯಿತು. ಅದಕ್ಕೆ ಹರೇಕಳ ಗ್ರಾಮ ಪಂಚಾಯತ್ ಹಾಗೂ ನಮ್ಮ ಊರಿನ ಎಲ್ಲ ಪಕ್ಷದ ಮುಖಂಡರು, ಚರ್ಚಿನ ಅಧ್ಯಕ್ಷರು ಮತ್ತು ಮಸೀದಿ ಅಧ್ಯಕ್ಷರು ಎಲ್ಲರೂ ನಮ್ಮ ನಾಗರಿಕ ಮುಖಂಡರು ಸೇರಿ ನಾವೊಂದು ಹರೇಕಳ ಲಾಕ್ಡೌನ್ ಒಂದು 10 ದಿವಸ ಮಾಡೋದೆಂದು ನಿರ್ಣಯಿಸಲಾಯಿತು. ಅದೇ ರೀತಿ ಇವತ್ತು ಮೊದಲನೇ ದಿನ. ಈ ಮೊದಲನೇ ದಿನ ನಮಗೆ ಎಲ್ಲರ ಜನರ ಪ್ರೋತ್ಸಾಹ ಒಳ್ಳೆ ರೀತಿಯಲ್ಲಿ ಸಿಕ್ಕಿದೆ. ಇನ್ನೊಂದು 9 ದಿನ ಉಂಟು. ಈ 9 ದಿನಕ್ಕೂ ನಮ್ಮ ಹರೇಕಳ ಗ್ರಾಮದವರು ನಮಗೆ ಒಳ್ಳೆಯ ಪ್ರೋತ್ಸಾಹ ನೀಡಿ ನಮ್ಮ ಹರೇಕಳ ಗ್ರಾಮವನ್ನು ಕೊರೋನಾ ಮುಕ್ತವಾಗಿ ಮಾಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ದರಿಂದ ನಾನು ಇನ್ನೊಮ್ಮೆ ನಿಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡುವುದೇನೆಂದರೆ ನಮ್ಮ ಹರೇಕಳ ಗ್ರಾಮದವರು ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಕಾರವನ್ನು ನೀಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಹರೇಕಳ ಗ್ರಾಮ ಪಂಚಾಯತ್ ಮಾತೆರೆಲ್ಲ ವಿಶ್ವಾಸಕ್ಕೆ ದೇತೊಂದು ಮಾತೆರೆಲ್ಲ ಒಪ್ಪಿಗೆಯನ್ನು ಪಡೆಯೊಂದು ಆಜಿ ತಾರೀಕು ಸೋಮವಾರದ್ದು 15 ತಾರೀಕು ಮುಟ್ಟ ಗ್ರಾಮಕ್ಕೆ ಏರ್ಲ ಬರಂದಿಲೆಕ ಗ್ರಾಮದ ಅನಗತ್ಯವಾದ ಏರ್ಲ ಪಿದೈ ಪೋವಂದಿಲೆಕ ಲಾಕ್ಡೌನ್ ಮಲ್ತದ. ನನ್ನ ಇನ್ನಿಡ್ದು 10 ದಿನ ಇದಕ್ಕೆ ಮಾತೆರಲ ಸಹಕಾರ ಕೊರಡು ಪಂಡದು ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಅನಿತಾ ಡಿಸೋಜಾ ಕೇನೊಂಡೇರು. ಹರೇಕಳ ಪಂಚಾಯತ್ ವತಿಯಿಂದ ಮತ್ತು ಎಲ್ಲ ರಾಜಕೀಯ ಮುಖಂಡರು, ಸಂಘ ಸಂಸ್ಥೆಗಳು, ಎಲ್ಲ ಮಸೀದಿ ವತಿಯಿಂದ ನಾವು 10 ದಿವಸ ಕಾಲ ಲಾಕ್ಡೌನನ್ನು ಆರಂಭಿಸಿದ್ದೇವೆ.
ಈ ಲಾಕ್ಡೌನ್ ಇವತ್ತು ಒಂದು ದಿವಸ ಆದದಷ್ಟೇ, ಆಗಲಿಲ್ಲ, ಇನ್ನೂ ಮುಗೀತು. ಈಗ ಸಕ್ಸಸ್ಸಲ್ಲಿ ಇದ್ದೇವೆ ನಾವು. ಇನ್ನೂ 9 ದಿವಸದ ಕಾಲ ಒಳ್ಳೆಯದಾಗಿ ನಡೆಯಲಿ. ಎಲ್ಲರ ಸಹಕಾರ ಕೂಡ ನಮಗೆ ಸಿಕ್ಕಿದೆ. ಇನ್ನೂ 9 ದಿವಸದಲ್ಲಿ ಸಕ್ಸಸ್ ಆಗಲಿ ಅಂತ ನಾನು ಎಲ್ಲರನ್ನೂ ಒಗ್ಗಟ್ಟಿಸಿ ನಾನು ವಿನಂತಿಸುತ್ತೇನೆ. ತೆಂಕಲ ಗ್ರಾಮಡ್ ಕೊರೋನಾ ನನ್ನಲಾತಿ ಹೆಚ್ಚ ಪರಡಂದಿಲೆಕ ಗ್ರಾಮಸ್ಥರನ್ನ ಮಾತ ಒಪ್ಪಿಗೆ ಪಡೆಯೊಂದು 10 ದಿನ ಲಾಕ್ಡೌನ್ ಮಲ್ತೊಂದುಲ್ಲ. ಮೂಜಿ ಕಡಿಟ್ಟು ಬ್ಯಾರಿಕೇಡ್ಲ ಪಾಡ್ದ 50 ಜನತ ವಾರಿಯರ್ಸ್ ತಂಡ ಇಂದತ ರಕ್ಷಣಾ ಕಾರ್ಯಾಚರಣೆ ಉಲ್ಲೇರು ಪಡೆದು ತಾಲೂಕು ಪಂಚಾಯತ್ದ ಮಾಜಿ ಸದಸ್ಯರು ಶ್ರೀ ಮುಸ್ತಫಾ ಹರೇಕಳ ತೆರಿಪಾಯರು. ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ವಿವಿಧ ಸಂಘಟನೆಗಳ ಮುಖಂಡರು, ವಿವಿಧ ಸಾಮಾಜಿಕ ಮುಖಂಡರು ಎಲ್ಲ ಸೇರಿಕೊಂಡು ಹರೇಕಳ ಗ್ರಾಮದಲ್ಲಿ 4 ಜನ ಕೊರೋನಾ ವೈರಸ್ನಿಂದಾಗಿ ಪಾಸಿಟಿವ್ ಬಂದ ಕಾರಣ ಹರೇಕಳ ಗ್ರಾಮದಲ್ಲಿ ಈ ಕೊರೋನಾ ರೋಗ ಹಬ್ಬದ ರೀತಿಯಲ್ಲಿ ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಪ್ರಪ್ರಥಮವಾಗಿ ಎಲ್ಲರನ್ನು ಸೇರಿಸಿಕೊಂಡು ಹರೇಕಳ ಗ್ರಾಮ ಪಂಚಾಯತ್ನ ಸಹಯೋಗದೊಂದಿಗೆ ಸಭೆಯನ್ನು ಮಾಡಲಾಯಿತು. ಸಭೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿಕೊಂಡು ಹರೇಕಳ ಗ್ರಾಮ ಪಂಚಾಯತ್ ಒಂದು ನಿರ್ಣಯವನ್ನು ಕೈಗೊಂಡಿತ್ತು. ಈ ನಿರ್ಣಯದ ಪ್ರಕಾರ ಈ ದಿನ ಅಂದರೆ ಜುಲೈ ತಿಂಗಳ 6ನೇ ತಾರೀಕಿನಿಂದ ಜುಲೈ ತಿಂಗಳ 15ನೇ ತಾರೀಕಿನವರೆಗೆ 10 ದಿನಗಳ ಕಾಲ ಹರೇಕಳ ಗ್ರಾಮವನ್ನು ಲಾಕ್ಡೌನ್ ಮಾಡುವುದರ ಮೂಲಕ ನಾವು ಈ ನಿಟ್ಟಿನಲ್ಲಿ ಕೊರೋನಾ ವೈರಸ್ಸನ್ನು ಸ್ವಲ್ಪ ದೂರ ಮಾಡಿ ತಡೆಗಟ್ಟಬಹುದು ಎಂಬ ನಿಟ್ಟಿನಲ್ಲಿ ಈ ದಿನದಿಂದ ಎಲ್ಲ ಸಂಘಟನೆಗಳ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಗ್ರಾಮ ಪಂಚಾಯತ್ನ ಸಹಯೋಗದೊಂದಿಗೆ 50 ಜನ ಕೊರೋನಾ ವಾರಿಯರ್ಸನ್ನಾಗಿ ನೇಮಿಸಿಕೊಂಡು ಅವರು ಈ ದಿನ ವಾಲಂಟಿಯರ್ಸ್ ಆಗಿ ಒಂದು ಹರೇಕಳ ಗ್ರಾಮದ ಈ ಒಂದು ಗ್ರಾಮ ಚಾವಡಿ ಭಾಗದಲ್ಲಿ ಒಂದು ತಡೆಗಟ್ಟುವುದು, ಅದೇ ರೀತಿ ಅಮ್ಲಮೊಗರಿನಿಂದ ಕ್ರಾಸ್ ಆಗಿ ಹರೇಕಳ ಗ್ರಾಮಕ್ಕೆ ಎಂಟ್ರಾಗುವಂಥ ಎಲ್ಯಾರ್ ಪದವಿನ 2 ಮಾರ್ಗಗಳಲ್ಲೂ ಕೂಡ ವಾಲಂಟಿಯರ್ಸನ್ನು ನಿಂತುಕೊಂಡು ಹೊರಗಡೆ ಮತ್ತು ಹೋಗುವವರು ಮತ್ತು ಒಳಗಡೆ ಬರುವವರನ್ನು ಪರಿಶೀಲಿಸಿಕೊಂಡು ಅಗತ್ಯವಾಗಿ ಹೋಗುವವರಿಗೆ ತುರ್ತು ಕಾರ್ಯಕ್ರಮಕ್ಕೆ ಹೋಗುವವರಿಗೆ ಮಾತ್ರ ಬಿಡುವಂಥ ಒಂದು ಕೆಲಸ ಈಗಾಗಲೇ ಆಗ್ತಾ ಇದೆ. ಈ ದಿನ ನಾವು ಆರಂಭದಿಂದ ಈಗಿನವರೆಗೆ ನಾವು ನೋಡುವಂಥ ದೃಷ್ಟಿಯಲ್ಲಿ ಇದನ್ನು ಹರೇಕಳ ಗ್ರಾಮ ಪಂಚಾಯತ್ ವತಿಯಿಂದ 2 ದಿನ ಹಿಂದೆ ಮೈಕ್ ಮೂಲಕ ಇಡೀ ಗ್ರಾಮದಲ್ಲಿ ಪ್ರಚಾರ ಮಾಡುವುದರ ಮೂಲಕ ಗ್ರಾಮಸ್ಥರು ಹೆಚ್ಚಿನ ರೀತಿಯಲ್ಲಿ ಈ ದಿನ ಸಹಕಾರವನ್ನು ಮಾಡಿದ್ದಾರೆ. ನಾವು ಈ ಪ್ರಪ್ರಥಮ ದಿನವೇ ನಾವು 75% ಇದರಿಂದ ಈ ಲಾಕ್ಡೌನ್ ಯಶಸ್ವಿಯಾಗಿದೆ ಅಂತೇಳಿ ನಮಗೆ ಅನಿಸ್ತಾ ಇದೆ. ಈ ದಿನ ಸಂಜೆ ನಾವೆಲ್ಲರೂ ಕೂಡ ಮುಖಂಡರು ಸೇರಿಕೊಂಡು ಸಂಜೆ ದಿನ ಈ 10 ದಿನಗಳ ಕಾಲ ಇನ್ನು ಯಾವ ರೀತಿ ಲಾಕ್ಡೌನ್ ಯಶಸ್ವಿಗೆ 100% ಯಶಸ್ವಿಯಾಗುವ ನಿಟ್ಟಿನಲ್ಲಿ ಈ ದಿನ ಸಂಜೆ ಪುನಃ ಸೇರಿಕೊಂಡು ನಾವು ಈ 60 ಜನರ ತಂಡವನ್ನು 6 ಭಾಗ ಇದಾಗಿ ಮಾಡಿ 6 ತಂಡಗಳಾಗಿ ಮಾಡಿ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಒಂದು ತಂಡ, ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ ರಾತ್ರಿ 8 ಗಂಟೆಯ ತನಕ ಇನ್ನೊಂದು ತಂಡ ಕಾರ್ಯಾಚರಿಸುವ ನಿಟ್ಟಿನಲ್ಲಿ ನಾವು ಮುಂದಕ್ಕೆ ಕೆಲಸ ಮಾಡಲಿಕ್ಕಿದ್ದೇವೆ. ಇದರ ಮೇಲುಸ್ತುವಾರಿಯನ್ನು ಎಲ್ಲ ಪಕ್ಷಗಳ ಮುಖಂಡರು, ವಿವಿಧ ಸಂಘಟನೆಗಳ ಮುಖಂಡರ ಒಂದು 10 ಜನ ಸೇರಿಕೊಂಡು ಇದರ ಮೇಲುಸ್ತುವಾರಿಯನ್ನು ನೋಡುವಂಥ ನಿಟ್ಟಿನಲ್ಲಿ ಕೂಡ ನಾವು ಕೆಲಸವನ್ನು ಮಾಡಲಿಕ್ಕಿದ್ದೇವೆ. ಈ ದಿನ ನಾವು ಈ ಹರೇಕಳ ಗ್ರಾಮ ಮತ್ತು ಹರೇಕಳಕ್ಕೆ ಎಂಟ್ರಾಗುವಂಥ ವಿವಿಧ ಗ್ರಾಮಗಳ ಜನರು ಯಾರೇ ಬರಲಿ, ಹೊರಗಿಂದ ಬರಲಿ ಅಥವಾ ಒಳಗಿಂದ ಹೊರಗೆ ಹೋಗಲಿ, ನಾವು ಎಲ್ಲರ ಸಹಕಾರವನ್ನು ಕೂಡ ಬೇಡಿಕೊಳ್ತಾ ಇದ್ದೇವೆ. ಮುಖ್ಯವಾಗಿ ನೀವು ಮಾಧ್ಯಮದ ಮೂಲಕ ಕೂಡ ಇದನ್ನು ಸ್ವಲ್ಪ ಪ್ರಚಾರ ಮಾಡಿ ಹೊರಗಿನವರಿಗೆ ಮಾಹಿತಿ ಸಿಗುವ ಹಾಗೆ ಕೂಡ ಮಾಡಬೇಕು. ಇವತ್ತಿನ ದಿನ ಹೊರಗಡೆಯಿಂದ ಸ್ವಲ್ಪ ಜನರು ಗೊತ್ತಿಲ್ಲದವರು ಬಂದಿದ್ದಾರೆ. ಈ ದಿನ ಇಲ್ಲಿ ಮಾಹಿತಿಯನ್ನು ಕೇಳಿಕೊಂಡು ನಿಮಗೆ ನಾವು ನೀವು ಕೆಲಸ ಮಾಡ್ತಿದ್ದೀರಿ, ಈ ಲಾಕ್ಡೌನ್ ಇದು ಮಾದರಿ ಕಾರ್ಯಕ್ರಮ, ನಾವು ಕೂಡ ಸಹಕಾರವನ್ನು ನೀಡ್ತೇವೆ ಎಂಬ ನಿಟ್ಟಿನಲ್ಲಿ ಹೊರಗಡೆಯಿಂದ ಬರುವವರು ಹೆಚ್ಚಿನವರು ಹಿಂದಕ್ಕೆ ಹೋಗಿ ನಮಗೆ ಕೂಡ ಶುಭವನ್ನು ಕೋರಿ ಹೋಗಿದ್ದಾರೆ. ಒಳಗಿನಿಂದ ಹೊರಗೆ ಹೋಗುವವರು ಈ ದಿನ ಗೊತ್ತಿಲ್ಲದವರು ಕೆಲವು ತುರ್ತಾಗಿ ಬಂದವರಿಗೆ ನಾವು ಬಿಟ್ಟಿದ್ದೇವೆ. ಪ್ರಪ್ರಥಮವಾಗಿ ಅವರಿಗೆ ಒಂದು ಆದ್ಯತೆ ನೆಲೆಯಲ್ಲಿ ಈ ದಿನ ಅವಕಾಶವನ್ನು ಕೊಟ್ಟಿದ್ದೇವೆ. ನಾಳೆ ದಿನ ಅದು ಇಲ್ಲಿ ಹರೇಕಳದಲ್ಲಿ ಈಗಾಗಲೇ ಬಸ್ಸನ್ನು ಸಂಪೂರ್ಣವಾಗಿ ಬಂದ್
ಮಾಡಲಾಗಿದೆ. ಜಲಯಾನ 2 ದೋಣಿಗಳು, ಯಾಂತ್ರಿಕ ದೋಣಿಗಳು ಕೂಡ ಹರೇಕಳದಿಂದ ಅಡ್ಯಾರಿಗೆ ಹೋಗಿ ಮಂಗಳೂರ ಬೇರೆ ಬೇರೆ ಕಡೆ, ಬೀಸಿರೋಡ ಬೇರೆ ಬೇರೆ ಪರಿಸರಕ್ಕೆ ಹೋಗುವವರಿದ್ದಾರೆ. ಈ ದಿನದಿಂದ ಅವರು ಕೂಡ ಜಲಯಾನವನ್ನು ಕೂಡ ಬಂದ್ ಮಾಡಿ ನಮಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ನಾವು ಮುಖ್ಯವಾಗಿ ಇದು ಇಲ್ಲಿ ಕೊರೋನಾ ವಾರಿಯರ್ಸ್ ನಾವು ಯಾರೆಲ್ಲ ಇದರ ಕೆಲಸವನ್ನು ಮಾಡ್ತಿದ್ದೇವೆ, ನಮ್ಮ ಮುಖ್ಯ ಉದ್ದೇಶ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ವಾರಿಯರ್ಸ್ ಆಗಿ ಜನಜಾಗೃತಿಯನ್ನು ಮೂಡಿಸಿ ಕೊರೋನಾವನ್ನು ದೂರ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋದು. ಈ ಕೆಲಸ ಯಶಸ್ವಿ ಆಗಬೇಕಿದ್ರೆ ನಮಗೆ ಜನರ ಸಹಕಾರ ಅಗತ್ಯ. ಈ ಜನಜಾಗೃತಿ ಆದರೆ ಇದರಿಂದ ಕೇವಲ ನಮಗೆ ವಾರಿಯರ್ಸ್ಗೆ ಮಾತ್ರ ಪ್ರಯೋಜನ ಅಲ್ಲ. ವಾರಿಯರ್ಸ್ ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಜನರಿಗಾಗಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡೋದು. ಇದರಿಂದಾಗಿ ಹರೇಕಳ ಗ್ರಾಮದವರಿಗೆ ಮಾತ್ರವಲ್ಲ, ಹೊರಗಿನವರಿಗೂ ಕೂಡ ಪ್ರಯೋಜನ ಆಗ್ತದೆ. ಈಗ ಒಳಗಿನವರು ಹೊರಗೆ ಹೋಗುವುದು, ಹೊರಗಿನವರು ಒಳಗೆ ಹೋಗುವುದು. ಇದನ್ನು ನಾನು ಹೇಳುವುದಿಷ್ಟೇ, ಕೇವಲ ಹರೇಕಳ ಗ್ರಾಮ ಮಾತ್ರ ನಾವು ಇವತ್ತು ಆರಂಭಿಕವಾಗಿ ಸಾಂಕೇತಿಕವಾಗಿ ಜನರ ಒಂದು ಒತ್ತಡದ ಮೇಲೆಗೆ ನಾವು ಮಾಡಿದ್ದೇವೆ. ಈ ಕೆಲಸ ಕಾರ್ಯಗಳನ್ನು ಹತ್ತಿರದ ಪರಿಸರದ ಎಲ್ಲ ಗ್ರಾಮಗಳು ಮಾಡಿದರೆ, ಒಡ್ಡುಗೂಡಿ ಮಾಡಿದರೆ ಇನ್ನೂ ಕೂಡ ಉತ್ತಮ. ಯಾಕಂತ ಹೇಳಿದರೆ ಪರಿಸರದಲ್ಲಿ ಅಮ್ಲಮೊಗರು ಗ್ರಾಮ ಇದೆ, ಈ ಕಡೆ ಕೊಣಾಜೆ ಗ್ರಾಮ ಇದೆ, ಆ ಕಡೆ ಪಾವೂರು ಗ್ರಾಮ ಇದೆ, ಈ ಕಡೆ ಪಜೀರು ಗ್ರಾಮ ಇದೆ. ಪರಿಸರದ ಎಲ್ಲ ಗ್ರಾಮಗಳು ಕೂಡ ಒಗ್ಗೂಡಿಕೊಂಡು ಬಂದ್ ಮಾಡಿದಾಗ ಈ ಕಾರ್ಯ ಇನ್ನೂ ಕೂಡ ಯಶಸ್ವಿಯಾಗುತ್ತದೆ. ಇದಕ್ಕೆ ಮುಖ್ಯವಾಗಿ ನಾವು ಇವತ್ತು ಬಂದಂಥ ಜನರಲ್ಲಿ ಜಾಗೃತಿ ಮೂಡಿಸುವುದರಲ್ಲಿ ಮುಖ್ಯವಾಗಿ ಮಾಸ್ಕನ್ನು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಹಾಕಬೇಕು ಅಂತೇಳಿ ನಮ್ಮ ಕೊರೋನಾ ವಾರಿಯರ್ಸ್ ಎಲ್ಲರಲ್ಲೂ ಕೂಡ ಮನವಿ ಮಾಡಿದ್ದಾರೆ. ಅದರ ಜೊತೆಗೆ ಈ ಅಂತರವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಜಾಗದಲ್ಲೂ ಕೂಡ ಜನ ಗುಂಪುಗೂಡುವಲ್ಲಿ ನಾವು ಅಂತರವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಜನರಲ್ಲೂ ಕೂಡ ಅದನ್ನು ಕೂಡ ನಾವು ಮನವಿ ಮಾಡಿದ್ದೇವೆ. ನಮಗೆ ಖಂಡಿತ ವಿಶ್ವಾಸ ಇದೆ, ನಾವೆಲ್ಲರೂ ಸೇರಿಕೊಂಡು ಈ ಕೆಲಸ ಕಾರ್ಯ ಮಾಡಿದಾಗ ನಮ್ಮ ಈ ಜನ ಜಾಗೃತಿ 10 ದಿನ ಈ ಲಾಕ್ಡೌನ್ನಿಂದ ಏನು ಪ್ರಯೋಜನ ಆಗ್ತದೆ ಅಂತೇಳಿ ನೋಡ್ತೇವೆ. ಮುಂದಿನ ದಿನ 10 ದಿನದ ನಂತರ ಮುಂದಕ್ಕೆ ಕೂಡ ಇದು ಪ್ರಯೋಜನ ಆಗುವುದಿದ್ರೆ ಸಂದರ್ಭಕ್ಕೆ ಅನುಸಾರವಾಗಿ ಇದರ ಒಂದು ಸದುಪಯೋಗವನ್ನು ನಾವು ಮುಂದಕ್ಕೆ ಕೂಡ ನಾವೆಲ್ಲರೂ ಕೂಡ ಒಗ್ಗೂಡಿಕೊಂಡು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನಾವು ಇವತ್ತು ನಮ್ಮ ಹರೇಕಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿರಲಿ, ಉಪಾಧ್ಯಕ್ಷರಿರಲಿ, ಸರ್ವ ಸದಸ್ಯರಿರಲಿ, ಸರ್ವ ಪಕ್ಷದ ಮುಖಂಡರಿರಲಿ ಮತ್ತು ಎಲ್ಲ ಸಂಘಟನೆಗಳ ಮುಖಂಡರಿರಲಿ, ವಿವಿಧ ಸಮಾಜದ ಮುಖಂಡರಿರಲಿ, ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಯಾಕಂತ ಹೇಳಿದರೆ ಇವತ್ತು ಜನರ ಪರವಾಗಿ ಒಂದು ಕಾಳಜಿಯನ್ನು ವಹಿಸಿಕೊಂಡು ಈ ಒಂದು ಲಾಕ್ಡೌನ್ ಮಾಡುವಂಥ ಒಂದು ಕೆಲಸಕ್ಕೆ ಒಂದು ಸಪೋರ್ಟ್ ಮಾಡಿದಾರಲ್ಲ, ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ, ನಾನು ಜನತೆಯ ಪರವಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಲು ಬಯಸ್ತಾ ಇದ್ದೇನೆ. ಹರೇಕಳ ಗ್ರಾಮ ಪಂಚಾಯತ್ ಸದಸ್ಯರು ಸರ್ವಶ್ರೀ ಸತ್ತಾರ್ ಬಶೀರ್, ಮಜೀದ್ ಬದ್ರುದ್ದೀನ್, ಲೋಲಾಕ್ಷಿ ಆಚಾರ್ಯ, ಅಶ್ರಫ್ ಆಲಡ್ಕ, ಬೈತಾರ್ ಜಮಾತ್ ಅಧ್ಯಕ್ಷರು ಮಹಮ್ಮದ್ ಮುಸ್ತಫಾ, STPI ಗ್ರಾಮ ಸಮಿತಿ ಅಧ್ಯಕ್ಷರು ಬಶೀರ್, ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಅಧ್ಯಕ್ಷರು ಜಯಂತ್ ಶೆಟ್ಟಿ ಡಬ್ಬೇಲಿ, ಕೇಶವ ಕಾಜವ ಮಜಲಗುತ್ತು ಬಳಿ, ಮಾಧವ ಕಾಜವ, ಯಾದವ ಕಾಜವ, ಸುದರ್ಶನ್ ಗಟ್ಟಿ ಬೈತಾರ್, BJP ಹರೇಕಳ ಗ್ರಾಮ ಸಮಿತಿ ಅಧ್ಯಕ್ಷರು ಶ್ರೀಧರ್ ಆಳ್ವ, ಹಸೇನಾರ್ ಡಬ್ಬೇಲಿ, ನಾಗರಾಜ್ ಪೂಜಾರಿ ರಾಜಗುಡ್ಡೆ, ಶ್ರೀ ಕೋರ್ದಬ್ಬು ಸೇವಾ ಸಮಿತಿಯ ಅಧ್ಯಕ್ಷರು ಸುಕೇಶ್ ಸಪಲ್ಯ ಮನೆಬೆಟ್ಟು, ಮುನೀರ್ ರಾಜಗುಡ್ಡೆ, ಶೌಕತ್ ರಾಜಗುಡ್ಡೆ, DYFI ಹರೇಕಳ ಗ್ರಾಮ ಸಮಿತಿ ಅಧ್ಯಕ್ಷರು ರಫೀಕ್ ಆಲಡ್ಕ ಇಂಚಿತಿ ಪ್ರಮುಖರು ಕಾರ್ಯಾಚರಣೆಯಡು ಪಾಲು ಪಡೆದಿದ್ದರು. ಹರೇಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಡು ಮಧ್ಯಾಹ್ನ 12 ಗಂಟೆಗೆ ಅಂಗಡಿಲೇನು ಸ್ವಯಂ ಅದು ಮದ್ದುವಂಥದ್ದು ಮಾತೆರಲ ಈ ಒಂದು ಲಾಕ್ಡೌನ್ಗೆ ಸಹಕಾರ ಕೊರೊಂದುಲೇರು. ಅಂಚನೆ ಹರೇಕಳ ಗ್ರಾಮದ ಗ್ರಾಮ ಚಾವಡಿ ಜಂಕ್ಷನ್ ಅಮ್ಲಮಗರು ಕ್ರಾಸ್ ಆದ ಎಲ್ಲಿಯಾರ್ ಪದವು ಪರಿಸರಡು ಬ್ಯಾರಿಕೇಡ್ಲೆಲ್ಲ ಪಾಡ್ದು ಗ್ರಾಮಕ್ಕೆ ಪಿದೈದಕ್ಕಲು ಬರಂದಿಲೆಕ್ಕ ವಾರಿಯರ್ಸ್ ತಂಡ ರಕ್ಷಣಾ ಕಾರ್ಯಾಚರಣೆಡು ಉಳ್ಳೇರು. ಹರೇಕಳ ಗ್ರಾಮಕ್ಕೆ ಭೇಟಿ ಕೊಡ್ದು ಪರಿಶೀಲನೆ ಮಂತಿನ ಶಾಸಕರು ಶ್ರೀ UT ಖಾದರ್ ಗ್ರಾಮಸ್ಥರೇ ಸೇರೊಂದು ಲಾಕ್ಡೌನ್ ಮಂತೊಂದು ಪುನವು ಎಡ್ಡೆ ವಿಷಯ ಬಂಡದು ಇಂದಕ್ಕೆ ತನ್ನ ಮಾತಾರೀತಿದ ಸಹಕಾರ ಕೊರಪೆ ಬಂಡದು ತೆರಿಪಾಯರು. ಮಂಗಳೂರು ತಾಲೂಕಿನ ಹರೇಕಳ ಗ್ರಾಮ ಪಂಚಾಯತಿಯಲ್ಲಿ 4 ಇವತ್ತು ಪಾಸಿಟಿವ್ ಕೇಸ್ ಬಂದಿದೆ. ಇದನ್ನು ಆರೋಗ್ಯ ಇಲಾಖೆ, ಸರ್ಕಾರ ಮತ್ತು ನಮ್ಮ ಗ್ರಾಮ ಪಂಚಾಯತ್ನವರು ಬಹಳ ಊರವರು ಕೂಡ ಗಂಭೀರವಾಗಿ ಪಡ್ಕೊಂಡಿದ್ದಾರೆ. ಇವತ್ತು ನಾವು ಈಗಾಗಲೇ ಅದೊಂದು ನಿರ್ದೇಶನ ಕೊಟ್ಟಾಗೆ ಗ್ರಾಮಸ್ಥರೇ ಸ್ವಯಂ ಪ್ರೇರಿತವಾಗಿ ಇವತ್ತು ಇಲ್ಲಿಯ ಒಂದು ಪಾರ್ಷಲ್ ಒಂದು ಲಾಕ್ಡೌನ್ ಥರ ಹೊರಗಿನವರು ಅನಗತ್ಯವಾಗಿ ಯಾರು ಒಲೆ ಬರಲಿಕ್ಕಿಲ್ಲ.
ಇನ್ನು ಇಲ್ಲಿಂದ ಹೊರಗೆ ಹೋದವರು ಸೂಕ್ತವಾದ ಮಾಸ್ಕ್ ಮತ್ತು ಕ್ಲೀನ್ಲಿನೆಸ್ ಅಂತ ಹೋಗಬೇಕು. ಈ ಕೆಲಸಕ್ಕೆ ಮತ್ತೆ ಬರುವಾಗಲೂ ಕೂಡ ಅವರು ಜಾಗ್ರತೆಯನ್ನು ವಹಿಸಬೇಕು. ಮತ್ತು ಈ ಏರಿಯಾದ ಒಳಗಡೆ ಕೂಡ ಒಂದು ಮನೆಗೆ ಒಂದು ಹೋಗುವಂಥ ಅವಕಾಶ ಇಲ್ಲ, ಎಲ್ಲಿ ಕೂಡ ಕಾರ್ಯಕ್ರಮ ಮಾಡುವಂಥದ್ದು ಇಲ್ಲ. ಮತ್ತು ಆ ಗ್ರಾಮದಲ್ಲಿ ಸರ್ವರು ಕೂಡ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸುವಂಥದ್ದು. ಅಲ್ಲದೆ ಮನೆಗೆ ಸ್ಯಾನಿಟೈಸೇಷನ್ ಕೂಡ ಊರವರೆಲ್ಲ ಸೇರಿಕೊಂಡು ಮಾಡ್ತಿರೋದು ಅತ್ಯಂತ ನಮಗೆ ಸಂತೋಷದ ವಿಚಾರ ಅಂತ ಹೇಳಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಅನಿತಾರವರು, ಉಪಾಧ್ಯಕ್ಷ ಮಾಗಬ್ಲೆಗಡೆ ಅವರು, ನಮ್ಮ ಸದಸ್ಯರಂಥ ಬಶೀರ್ ಅವರು, ಸತ್ತಾರ್ ಅವರು, ಅದೇ ರೀತಿ ಬದ್ರವರು, ಅಬ್ರುಗಳು, ನಾವೆಲ್ಲ ನಮ್ಮ ಯಾರೆಲ್ಲ ವಾಲಂಟಿಯರ್ ಮೀಟರ್ ಜಯಂತ್, ಮುನೀರ್, ಕೇಶವ್, ರವಿ ಅಣ್ಣ, ಸುಕೇಶ್ ಯಾದವ್ ಎಲ್ಲರೂ ಕೂಡ ಇವತ್ತು ಸೇರಿ ಮತ್ತು ಅದೇ ಬೇರೆ ಬೇರೆ ವಾರ್ಡ್ಗಳ ಸದಸ್ಯರ ಮುಖ್ಯಸ್ಥರು ಮಾಡಿ ಒಂದು ಮಾದರಿಯಾಗಿದ್ದಾರೆ. ಬಹುಶಃ ಎಲ್ಲರ ಪರವಾಗಿ ನಾನು ಇವತ್ತು ಅವ್ರನ್ನ ಅಭಿನಂದಿಸ್ತೇನೆ. ಒಂದು 14 ದಿವಸ ಈ ಒಂದು ಸಿಸ್ಟಮ್ ಮಾಡಿದರೆ, ಮತ್ತು ನಾನು ಎಲ್ಲರೂ ಕೇಳಿಕೊಳ್ತೇನೆ, ಯಾರಿಗಾದರೂ ಸ್ವಲ್ಪ ಮಟ್ಟಿನ ಜ್ವರ, ಸ್ವಲ್ಪ ಮಟ್ಟ ತಲೆನೋವು, ಏನಾದರೂ ಸ್ವಲ್ಪ ಮಟ್ಟಿನ ಸಂಶಯ ಬಂದರೆ ದಯವಿಟ್ಟು 108 ಫೋನ್ ಮಾಡಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಟೆಸ್ಟ್ ಮಾಡ್ತಾರೆ. ಪಾಸಿಟಿವ್ ಬಂದರೆ ನಿಮ್ಮನ್ನು ಕ್ವಾರಂಟೈನ್ ಇಟ್ಟು ನಿಮ್ಮನ್ನು ಟ್ರೀಟ್ ಮಾಡಿ ಕಳಿಸ್ತಾರೆ. ನೀವು ಆ ಜ್ವರ ಈ ಜ್ವರ ಕೂತ್ಕೊಂಡ್ರೆ ಎಲ್ಲರಿಗೂ ಕೂಡ ಹಬ್ತದೆ, ಮತ್ತು ಲಾಸ್ಟ್ ನೀವು ವೆಂಟಿಲೇಟರ್ ಹೋದರೆ ನಿಮ್ಮನ್ನು ಯಾರು ಕೂಡ ಬಚಾವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೂಡ ಗ್ರಾಮಸ್ಥರು ನೋಡಿಕೊಳ್ಬೇಕಾಗಿ ಒತ್ತಾಯ ಮಾಡಲಿಕ್ಕೆ ಹೋಗ್ತೇನೆ. ಮತ್ತು ನಾವು ಯಾವ ರೀತಿಯ ಸಹಕಾರ ಬೇಕೋ ಎಲ್ಲ ಸಹಕಾರ ನಾವು ಇವತ್ತು ಕೊಡ್ತೇವೆ.